ನಮಕುಟ ವಾಹಿನಿ ಆಯೋಜಿಸಿದ್ದ 25ನೇ ವರ್ಷದ ಗೂಡುದೀಪ ಸ್ಪರ್ಧೆಯು ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಸಾಂಪ್ರದಾಯಿಕ, ಆಧುನಿಕ ಹಾಗೂ ಪ್ರತಿಕೃತಿ ವಿಭಾಗದಲ್ಲಿ ನಡೆದಿದ್ದ ಈ ಸ್ಪರ್ಧೆಯಲ್ಲಿ ಈ ಬಾರಿ 363 ಗೂಡುದೀಪಗಳು ಭಾಗವಹಿಸಿತ್ತು. ಜನರ ಕಣ್ಮನ ಸೆಳೆದ ಈ ಗೂಡುದೀಪ ಸ್ಪರ್ಧೆಯಲ್ಲಿ ಪ್ರದರ್ಶನಗೊಂಡ ಗೂಡುದೀಪಗಳು ಹೇಗಿತ್ತು ಅನ್ನೋದ ಒಂದು ಝಲಕ್ಕಿಲ್ಲಿದೆ. ಹಳೆ ಸಂಪ್ರದಾಯ ಉಳಿಸಿದ ಗೂಡುದೀಪ ಸ್ಪರ್ಧೆ. ಗೂಡುದೀಪಗಳಿಂದ ಕಂಗೊಳಿಸಿದ ಕುದ್ರೋಳಿ ಕ್ಷೇತ್ರ. ಹಲವು ಕ್ಷೇತ್ರದ ಸಾಧಕರಿಗೆ 2024ರ ನಮ್ಮ ಕುಡ್ಲ ಪ್ರಶಸ್ತಿ. ವಿನ್ಯಾಸ ಒಂದೇ ಆದ್ರೂ ಒಂದಕ್ಕಿಂತ ಒಂದನ್ನ ಮೀರಿಸುವ ಅಲಂಕಾರ. ಕರಾವಳಿಯ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವ ಚಿತ್ತಾರದ ಅನಾವರಣ. ಕಲಾವಿದರ ಹಲವು ದಿನದ ಪರಿಶ್ರಮಕ್ಕೆ ಪ್ರಶಂಸೆಯ ಸುರಿಮಳೆ ಸಿಕ್ಕ ಬೆಲೆ ಕಟ್ಟಲಾಗದ ಕ್ಷಣ. ನೂರಾರು ಗೂಡುದೀಪಗಳ ನಡುವೆ ಇಂತಹ ಅನೇಕ ವಿಶೇಷ ಗೂಡುದೀಪಗಳಿಗೆ ಸಾಕ್ಷಿಯಾಗಿದ್ದು ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ. ಹೌದು, ಗೂಡುದೀಪ ಕಲಾವಿದರಿಗೆ ಇದೊಂದು ಅಭೂತಪೂರ್ವ ಕ್ಷಣವಾಗಿದ್ದು, ಪ್ರೇಕ್ಷಕರಿಗೆ ಇಂತಹ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಸಿಕ್ಕ ಅಭೂತಪೂರ್ವ ಅವಕಾಶ. ಕಳೆದ 25 ವರ್ಷಗಳಿಂದ ನಮ್ಮ ಕುಡ್ಲ ವಾಹಿನಿ ಇಂತಹ ಒಂದು ಅವಕಾಶವನ್ನ ಸೃಷ್ಟಿಸಿದ್ದು, ವರ್ಷದಿಂದ ವರ್ಷಕ್ಕೆ ಇದು ಹಬ್ಬದ ಸಂಭ್ರಮವನ್ನ ಇಮ್ಮಡಿಗೊಳಿಸುತ್ತಿದೆ. ಗೂಡುದೀಪಗಳ ತಯಾರಿಯಿಂದ ಜನರು ದೂರವಾಗುತ್ತಿದ್ದ ಸಮಯದಲ್ಲಿ ಸಂಪ್ರದಾಯ ಉಳಿಸುವ ನಮ್ಮ ಕುಡ್ಲ ವಾಹಿನಿಯ ಪ್ರಯತ್ನ ಈ ಮೂಲಕ ಯಶಸ್ವಿಯಾಗಿದೆ. ಇದಕ್ಕೆ ಸಾಕ್ಷಿಯಾಗಿ ಕುದ್ರೋಳಿಯಲ್ಲಿ ಬೆಳಕಿನ ಚಿತ್ತಾರ ಬರೆದ ಈ ಗೂಡುದೀಪಗಳು ಜನರ ಮನಸೂರೆಗೊಂಡಿವೆ. ಸಾಂಪ್ರದಾಯಿಕ, ಆಧುನಿಕ ಹಾಗೂ ಪ್ರತಿಕೃತಿ ವಿಭಾಗದಲ್ಲಿ ನಡೆದಿದ್ದಂತಹ ಈ ಗೂಡುದೀಪ ಪಂದ್ಯದಲ್ಲಿ ಕಲಾವಿದರನ್ನ ಪ್ರೋತ್ಸಾಹಿಸುವ ಕೆಲಸ ನಮ್ಮ ಕುಡ್ಲ ವಾಹಿನಿಯಿಂದ ನಡೆದಿದೆ. ವಿಜೇತರಿಗೆ ಚಿನ್ನ ಹಾಗೂ ಬೆಳ್ಳಿಯ ಪದಕ ನೀಡಿ ಪುರಸ್ಕರಿಸಿದರೆ, ಭಾಗವಹಿಸಿದ ಅನೇಕರಿಗೆ ಪ್ರೋತ್ಸಾಹಕ ಬಹುಮಾನ ನೀಡಿ ಅವರ ಕಲೆಗೆ ಗೌರವ ನೀಡಲಾಗಿದೆ. ಇನ್ನು ಭಾಗವಹಿಸಿದ ಎಲ್ಲರಿಗೂ ನೆನಪಿನ ಕಾಣಿಕೆ ನೀಡುವ ಮೂಲಕ ವಿಶೇಷ ಗೌರವ ಸಲ್ಲಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್, ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗ್ರವಾಲ್, ಡಿಸಿಪಿ ಸಿದ್ಧಾರ್ಥ್ ಗೋಯಲ್ ಮೊದಲಾದವರು ಗೂಡುದೀಪಗಳನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಭಾರಿ ಖುಷಿ ವಿಚಾರ. ನನಗೂ ಸಹ ಇದು ಮೊದಲನೇ ಬಾರಿದಾಗಿ ಈ ಥರ ಮನೆಯಲ್ಲಿ ಮಾಡ್ತಾರೆ ಅನ್ನೋಂಥ ವಿಚಾರನೂ ಗೊತ್ತಾಗಿಲ್ಲ. ಸೊ ಅದಲ್ಲಿ ಈಗ ಏನು ಕಮರ್ಷಿಯಲ್ ಪ್ರಾಡಕ್ಟ್ಸ್ಗಿನ್ನ ನಾವು ಏನು ನಮ್ಮ ಒಂದು ಕಲೆ ಇದೆ, ಕ್ರಿಯೇಟಿವಿಟಿ ಇದೆ, ಅದನ್ನು ನಾವು ಎಲ್ಲೋ ನಾವು ಕಳೆದುಕೊಳ್ಳುವುದು ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಪ್ರಾರಂಭ ಮಾಡಿ ಇಷ್ಟು ಮಟ್ಟಕ್ಕೆ ಅದನ್ನು ಬೆಳೆಸಿರುವಂಥದ್ದು, ಅವರೆಲ್ಲರಿಗೂ ಕೂಡ ಅವರ ಒಂದು ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಈ ಅವಕಾಶ ಮಾಡಿಕೊಟ್ಟಿದ್ದು, ಈ ಒಂದು ಚಿಂತನೆ ಮತ್ತು ಈ ಒಂದು ಪ್ರಯತ್ನಕ್ಕೆ ನಿಜವಾಗಲೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರ ಪರವಾಗಿ ನಾನು ಧನ್ಯವಾದಗಳು ಕೂಡ ಹೇಳ್ತೀನಿ. ಇದನ್ನು ಮಾಡುವವರಿಗೆ ಮುಂದೇನೂ ಸಹ ಇದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು. ಗೂಡುದೀಪ ಸ್ಪರ್ಧೆಯ ಜೊತೆಗೆ ನಮ್ಮ ಕುಡ್ಲ ಸಂಸ್ಥೆಗೂ ಬೆಳ್ಳಿ ಹಬ್ಬದ ಸಂಭ್ರಮವಾಗಿದ್ದು, ಹಲವು ಗಣ್ಯರು ಶುಭ ಹಾರೈಸಿದ್ದಾರೆ. ಕುದ್ರೋಳಿ ಕ್ಷೇತ್ರದ ನವೀಕರಣದ ರೂವಾರಿ ಮಾಜಿ ಸಚಿವ ಬಿ ಜನಾರ್ದನ ಪೂಜಾರಿ ಹಾಗೂ ಅವರ ಪತ್ನಿ ಮಾಲತಿ ಜೆ ಪೂಜಾರಿ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರೆ, ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್ ಗೂಡುದೀಪ ಏರಿಸುವ ಮೂಲಕ ಸ್ಪರ್ಧೆಗೆ ಚಾಲನೆ ನೀಡಿದ್ದಾರೆ. ಕಟೀಲು ಕ್ಷೇತ್ರದ ಅನುವಂಶೀಯ ಅರ್ಚಕರಾದ ಶ್ರೀ ಲಕ್ಷ್ಮೀನಾರಾಯಣ ಅಸ್ತ್ರಣ್ಣ ಅವರ ಆಶೀರ್ವಚನದೊಂದಿಗೆ ಸಮಾರೋಪ ಕಾರ್ಯಕ್ರಮ ನಡೆದಿದ್ದು, ಈ ವೇಳೆ ನಮ್ಮ ಕುಡ್ಲ 2024ರ ವಿವಿಧ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗಿದೆ. ಬಹುಭಾಷಾ ನಟ ಸುಮನ್ ತಲ್ವಾರ್ ಅವರಿಗೆ ನಮ್ಮ ಕುಡ್ಲ ಪ್ರಶಸ್ತಿ, ಅಬುದಾಬಿಯ ಸರ್ವೋತ್ತಮ ಶೆಟ್ಟಿ ಅವರಿಗೆ ನಮ್ಮ ತುಳುವೇರ್ ಪ್ರಶಸ್ತಿ, ಬೆಂಗಳೂರು ಬಿಲ್ಲವ ಅಸೋಸಿಯೇಷನ್ ಇವರಿಗೆ ಬಿಪಿ ಕರ್ಕೇರ ಪ್ರಶಸ್ತಿ, ಶ್ರೀಮತಿ ಶಶಿಲೇಖಾ ಬಾಲಕೃಷ್ಣ ಅವರಿಗೆ ಲಕ್ಷ್ಮೀ ಕರ್ಕೇರ ಪ್ರಶಸ್ತಿ, ಪುಟಾಣಿ
ತೃಷ್ಣಾರಿಗೆ ಬಾಲ ಪ್ರತಿಭಾ ಪ್ರಶಸ್ತಿ ಹಾಗೂ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಶಿಕ್ಷಕ ದಯಾನಂದ್ ಅವರಿಗೆ ಗೌರವ ಸನ್ಮಾನ ಮಾಡಲಾಗಿದೆ. ನಮ್ಮ ಕುಡ್ಲ ಪ್ರಶಸ್ತಿ ಸ್ವೀಕರಿಸಿದ ನಟ ಸುಮನ್ ತಲ್ವಾರ್ ಈ ಪ್ರಶಸ್ತಿ ಸಿಕ್ಕಿರುವ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ದು, ಇದು ತನ್ನದೇ ಜಾತಿಗೆ ಸೇರಿದ ದೇವಸ್ಥಾನದಲ್ಲಿ ಸಿಕ್ಕಿರುವ ಕಾರಣ ಎಲ್ಲಾ ಪ್ರಶಸ್ತಿಗಿಂತ ಶ್ರೇಷ್ಠ ಪ್ರಶಸ್ತಿ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ನಾನು ಕನ್ನಡಿಗ ಅಂತ ಬಹುತೇಕ ಜನರಿಗೆ ಗೊತ್ತೇ ಇರಲಿಲ್ಲ, ಅದರಲ್ಲೂ ಮಂಗಳೂರಿನವ ಅಂತ ಇಲ್ಲಿನವರಿಗೂ ಗೊತ್ತಿರಲಿಲ್ಲ. ಇದೀಗ ನಮ್ಮ ಕುಟ್ಲ ಗುರುತಿಸಿ ಪ್ರಶಸ್ತಿ ನೀಡಿರುವುದು ಸಂತಸ ತಂದಿದೆ ಎಂದು ಹೇಳಿದ್ದಾರೆ. ಸುರುಟು ಯಾನ್ ಇನಿ ಮೂಲು ಈ ಅವಾರ್ಡ್ ಎಂಕ್ ತಿಕ್ಕಿದಿನ ಪನ ಭಾರಿ ಖುಷಿ. ಸುಮಾರು ಅವಾರ್ಡ್ ಎಂಕ್ ಬೈದಂಡು ಈ 45 ವರ್ಷೋಡು ಸುಮಾರು. ಬಟ್ ಇನಿ ಎನ್ನ ಊರುಡು ಎನ್ನ ಜಾತಿದ ದೇವಸ್ಥಾನ ಎಂಕ್ ಬರ್ಪಿ ಮನ ಬಾಲಿ ಮಲ್ಲ ಒಂಜಿ ಅವಾರ್ಡ್ ಬಂದು ಯಾನ್ ಫೀಲ್ ಮಲ್ಪುನು. ನಾನು ಒಂಜಿ ಪಿಕ್ಚರ್ ಮಲ್ತದ ರಿಟೈರ್ ಹಾಕ ಬಂದಿತ್ತೆ. ಬಟ್ ಇನಿ 750 ಪಿಕ್ಚರ್ ಕ್ರಾಸ್ ಆತಂಡು, 10 ಭಾಷೆಡು ಕ್ರಾಸ್ ಆತಂಡು. ಯಾನೇ ಎನ್ನಿಜ 100 ಪಿಕ್ಚರ್ ತೆಲುಗುಡು ಒಂಜಿ ಬೇತೆ ಊರಿಗೆ ಪೋದು ಬೇತೆ ಒಂಜಿ ಭಾಷೆಡು 100 ಪಿಕ್ಚರ್ ತೆಲುಗು ಹೀರೋ ಕ್ರಾಸ್ ಮಲ್ತು 100 ರಡ್ಡನ ಪಿಕ್ಚರ್ಲೈತೆ ಆವೊಂದುಂಡು. ಐತೆ ಎನ್ನ ಏಜ್ ಎನ್ನ ನೆಕ್ ಸ್ಟೋರಿ ಒಂಜಿ ಆವೊಂದುಂಡು, ಶೂಟಿಂಗ್ ಆವೊಂದುಂಡು. ಅಂಚನೆ ತಮಿಳಿಲ್ಲ 5 ಪಿಕ್ಚರ್ ಆತನು, ಕನ್ನಡಲ ಮಲ್ತದೆ. ದುಬುರ ಎನ್ನು ಎಂಚ ಬಂದಾಗ ನಮ್ಮ ದೇವರನ ಒಂಜಿ ಶಕ್ತಿ, ದೇವರನ ನಮ್ಮ ನಂಬಿಕೆ ಒಂಜಿ ಉಂಡು. ನಮ್ಮ ಊರದ ಶಕ್ತಿ, ನಮ್ಮ ದೈವದ ಶಕ್ತಿ. ಇನ್ನು ನಮ್ಮ ತುಳುವೇರ್ ಪ್ರಶಸ್ತಿ ಸ್ವೀಕರಿಸಿದ ಅಬುದಾಬಿಯ ಸರ್ವೋತ್ತಮ ಶೆಟ್ಟಿ ಅವರು ಈ ಪ್ರಶಸ್ತಿಯನ್ನ ಗಲ್ಫ್ ಕನ್ನಡಿಗರಿಗೆ ಅರ್ಪಿಸುವುದಾಗಿ ಹೇಳಿದ್ದಾರೆ. ಕಳೆದ 4 ದಶಕದಲ್ಲಿ ಗಲ್ಫ್ ದೇಶದಲ್ಲಿ ಸಂಘಟನೆ ಮಾಡುವ ಮೂಲಕ ಕರಾವಳಿ ಕನ್ನಡಿಗರನ್ನ ಒಗ್ಗೂಡಿಸುವ ಕೆಲಸ ಮಾಡಿರುವುದನ್ನು ಗುರುತಿಸಿ ಈ ಪ್ರಶಸ್ತಿ ಸಿಕ್ಕಿದ್ದು ಅದು ಅಲ್ಲಿನ ಜನರಿಗೆ ಸಲ್ಲುತ್ತದೆ ಎಂದು ನಮ್ಮ ಕುಡ್ಲ ಚಾನೆಲ್ ಕಾರ್ಯವನ್ನ ಪ್ರಶಂಸಿಸಿದ್ದಾರೆ. 25ನೇ ವರ್ಷ ಬೊಳ್ಳಿ ಪರ್ಬನ ಆಚರಿಸನ್ನ ನಮ್ಮ ಕುಡ್ಲ ಸಂಸ್ಥೆಗೆ ಎನ್ನ ಉಡಲದಿಂಜಿನ ಅಭಿನಂದನೆ ಸಲ್ಲಿಸೊಂದುಲ್ಲೆ ಲೀಲಕ್ಷಣ್ಣ. ಸನ್ಮಾನ ಮಲ್ತಾರು, ಭಾರಿ ಪೊರ್ಲದ ಸನ್ಮಾನ ಮಲ್ತಾರು, ವೇದಿಕೆ ಇಡ್ತಿನ ಗಣ್ಯಾದಿ ಗಣ್ಯರು ಸನ್ಮಾನ ಮಲ್ತಾರು. ಈ ಸನ್ಮಾನ ಎಂಕ್ ಸಂದಿನ ಹತ್ತು ಇವೇ ಇಡುತ್ತಿನ ಮಾತ ತುಳುವರೆಗಳು ಸಂದೋಡು. ನಮ್ಮ ಕುಡ್ಲ ನಮ್ಮ ರಾಜ್ಯಡು ಮಾತ್ರತ್ತು, ನಮ್ಮ ಜಿಲ್ಲೆಡು ಮಾತ್ರತ್ತು, ನಮ್ಮ ದೇಶಡು ಮಾತ್ರತ್ತು, ವಿದೇಶಡು ಇಲ್ಲದಗಳು ಪಾತ್ರದ ಪುನಃ ಒಂಜಿ ಟಿವಿ ಚಾನೆಲ್ ಬಂಡ ಅವು ನಮ್ಮ ಕುಡ್ಲ ಟಿವಿ ಚಾನಲ್. ನಮ್ಮ ಕುಡ್ಲ ಗೂಡುದೀಪ ಸ್ಪರ್ಧೆಯಲ್ಲಿ 363 ಗೂಡುದೀಪಗಳು ಭಾಗವಹಿಸಿದ್ದು 143 ಸಾಂಪ್ರದಾಯಿಕ, 136 ಆಧುನಿಕ ಹಾಗೂ 84 ಪ್ರತಿಕೃತಿಗಳು ಜನರ ಗಮನ ಸೆಳೆದಿವೆ. ತೀರ್ಪುಗಾರರಿಗೆ ಸವಾಲಾಗುವ ರೀತಿಯಲ್ಲಿ ಹಲವು ಗೂಡುದೀಪಗಳಿದ್ದು ಅಳೆದು ತೂಗಿ ಎಲ್ಲಾ 3 ವಿಭಾಗದ ವಿಜೇತರನ್ನ ಆಯ್ಕೆ ಮಾಡಿದ್ದಾರೆ. ನಮ್ಮ ಕುಟ್ಲ ವಾಹಿನಿಯ ನಿರ್ದೇಶಕರುಗಳಾದ ಕರ್ಕೇರ ಸಹೋದರರ ಮಾರ್ಗದರ್ಶನದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನಡೆದಿದ್ದು, ನಮ್ಮ ಕುಡ್ಲ ಸಂಸ್ಥೆಯ ಎಲ್ಲಾ ಸಿಬ್ಬಂದಿ ಇದೊಂದು ತಮ್ಮ ಮನೆಯ ಕಾರ್ಯಕ್ರಮದಂತೆ ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ. ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡುವ ಎಲ್ಲಾ ಸಿಬ್ಬಂದಿ ಇಲ್ಲಿ ಒಂದೇ ಕುಟುಂಬವಾಗಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ 24x7 ಮಂಗಳೂರು.